ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನಾಚರಣೆ. ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಬಿಗಿ ಭದ್ರತೆ. ಮಂಗಳೂರು ಹೃದಯಾಘಾತದಿಂದ 19 ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ ಸಾವು. ಇಡುಕ್ಕಿಯಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಮಣ್ಣು ಮತ್ತು ಬಂಡೆಗಳು ಬಿದ್ದು ಗೃಹಿಣಿಯ ದುರಂತಾಂತ್ಯ. 5 ಮಂದಿ ಗಾಯ. ಮಂಗಳೂರು ಎಂಡಿಎಂಎ ಸಾಗಿಸುತ್ತಿದ್ದ ಕುಖ್ಯಾತ ಡ್ರಗ್ ಪೆಡ್ಲರ್ ಸೇರಿ 3 ಬಂಧನ. ಬೆಳ್ತಂಗಡಿ ಗಾಂಜಾ ಮಾರಾಟ ಯತ್ನ, ಆರೋಪಿ ಬಂಧನ. ರಾಜೇಶ್ ಕುಟ್ಟ ನಿಗೂಢ ಸಾವು, ಕ್ರಿಯಾ ಸಮಿತಿಯಿಂದ ಎಸ್ಪಿಗೆ ದೂರು. ವಿಂಡೀಸ್ ವಿರುದ್ಧ ಟಿ20 ಸರಣಿ ಸೋತ ಭಾರತ, ಪಾಂಡ್ಯ ಪಡೆಗೆ ಭಾರೀ ಮುಖಭಂಗ. ಭಾರತವು ಈ ಬಾರಿ 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಳ್ಳುತ್ತಿದ್ದು, ಉತ್ತರ ಕಾಶ್ಮೀರದ ಪ್ರದೇಶಗಳಲ್ಲಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಹೆಚ್ಚುವರಿ ಭದ್ರತೆಯನ್ನು ಕಲ್ಪಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ದಿನದಂದು ಶಾಂತಿಯನ್ನು ಕದಡಲು ಭಯೋತ್ಪಾದಕರು ಗಡಿಯಾಚೆಯಿಂದ ನುಸುಳಲು ಪ್ರಯತ್ನಿಸಬಹುದು ಎನ್ನುವ ಆಲೋಚನೆಯಿಂದ ಭದ್ರತೆ ಹೆಚ್ಚಿಸಲಾಗಿದೆ. 77ನೇ ಸ್ವಾತಂತ್ರ್ಯ ದಿನಾಚರಣೆ ಈ ಬಾರಿ ಭಿನ್ನವಾಗಿರಲಿದ್ದು, ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿಯವರು ಧ್ವಜಾರೋಹಣ ಮಾಡಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ವಿಶೇಷವೆಂದರೆ ಕನ್ನಡಿಗರು ಸೇರಿದಂತೆ 1800 ವಿಶೇಷ ಅತಿಥಿಗಳು ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲೋ ಬಿಪಿಯಿಂದ ಹೃದಯಾಘಾತ ಸಂಭವಿಸಿ ನರ್ಸಿಂಗ್ ಓದುತ್ತಿದ್ದ ವಿದ್ಯಾರ್ಥಿನಿ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದಲ್ಲಿ ನಡೆದಿದೆ. ಸುಮಾ ಮೃತ ವಿದ್ಯಾರ್ಥಿನಿ. ಮಂಗಳೂರಿನಲ್ಲಿ ಮೊದಲ ವರ್ಷದ ನರ್ಸಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ಸುಮಾಗೆ ಆಗಾಗ ಆರೋಗ್ಯ ಕೈಕೊಡುತ್ತಿದ್ದು, ಲೋ ಬಿಪಿಯಾಗಿ ಹೃದಯಾಘಾತವಾಗಿ ಸಾವು ಸಂಭವಿಸಿದೆ. ಪಿರುಮೇಡು ರಾಷ್ಟ್ರೀಯ ಹೆದ್ದಾರಿಯ ತಿರುವಿನಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಬೃಹತ್ ಕಲ್ಲುಗಳು ಮತ್ತು ಮಣ್ಣು ಬಿದ್ದ ಪರಿಣಾಮ ಗೃಹಿಣಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕಾರಿನೊಳಗೆ ಸಿಲುಕಿದ್ದ ಉಪ್ಪುತಾರ ಪುಳಿಂಗಟ್ಟ ಚಿತ್ತನಾಥ ಸೋಮಿನ ಮೃತರು. ಘಟನೆ ನಡೆದ 40 ನಿಮಿಷಗಳ ನಂತರ ಸೋಮಿನಿ ಅವರನ್ನು ವಾಹನದಿಂದ ಹೊರತೆಗೆಯಲಾಯಿತು. ಎಂಡಿಎಂಎ ಸಾಗಿಸುತ್ತಿದ್ದ ಕುಖ್ಯಾತ ಡ್ರಗ್ ಪೆಡ್ಲರ್ ಸೇರಿ 3 ಮಂಗಳೂರು ಸಿಸಿಬಿ ಪೊಲೀಸರು ಸೆರೆ ಹಿಡಿದಿದ್ದು, 9 ಲಕ್ಷ ರೂಪಾಯಿ ಮೌಲ್ಯದ 170 ಗ್ರಾಂ ಎಂಡಿಎಂಎ, ಕಾರು, 6 ಮೊಬೈಲ್, ಡಿಜಿಟಲ್ ಮಾಪಕ ವಶಕ್ಕೆ ಪಡೆಯಲಾಗಿದೆ. ಮೂಡುಶೆಡ್ಡೆಯ ಇಮ್ರಾನ್, ಮಂಜನಾಡಿಯ ಅಬ್ದುಲ್ ಬಶೀರ್ ಅಬ್ಬಾಸ್, ಉಡುಪಿಯ ಬಡಗಬೆಟ್ಟೆ ನಿವಾಸಿ ಅಮ್ಜದ್ ಖಾನ್ ಬಂಧಿತರು. ಬೆಂಗಳೂರಿನಲ್ಲಿ ಎಂಡಿಎಂಎ ಖರೀದಿಸಿ ಮಂಗಳೂರಿಗೆ ತಂದಿದ್ದು ಬೋಂದೇಲ್ ಪಡುಶೆಡ್ಡೆ ಪ್ರದೇಶದಲ್ಲಿ ಮಾರಾಟಕ್ಕೆ ಯತ್ನಿಸಿದ್ದಾರೆ. ಬೆಳ್ತಂಗಡಿ ಚಾರ್ಮಾಡಿ ಎಂಬಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವ್ಯಕ್ತಿಯನ್ನು ಧರ್ಮಸ್ಥಳ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನು ಮೂಲತಃ ಕಕ್ಕಿಂಜೆ ನಿವಾಸಿ, ಪ್ರಸ್ತುತ ಬಂಟ್ವಾಳ ತಾಲೂಕು ಸಜಿಪನಾಡು ಗ್ರಾಮದ ನೌಫಲ್ ಎಂದು ಗುರುತಿಸಲಾಗಿದೆ. ಕಾಸರಗೋಡು ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿ ನಡೆಯಲಿರುವ ಹುಲಿವೇಷ ಸ್ಪರ್ಧೆ ಮಂಜೇಶ್ವರ ಪಿಲಿಗೊಬ್ಬು ಶೀರ್ಷಿಕೆ ಬಿಡುಗಡೆಗೊಂಡಿತು. ಕಾಸರಗೋಡು ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆಯಲಿರುವ ಹುಲಿವೇಷ ಸ್ಪರ್ಧೆ ಮಂಜೇಶ್ವರ ಪಿಲಿಗೊಬ್ಬು ಶೀರ್ಷಿಕೆ ಬಿಡುಗಡೆಗೊಂಡಿತು. ಕೊಂಡೆಯೂರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದದೊಂದಿಗೆ ನಮ್ಮ ಧ್ವನಿ ಮೀಡಿಯಾ ಮಂಜೇಶ್ವರ ಅರ್ಪಿಸುವ ಶ್ರೀ ಸದಾಶಿವ ಶೆಟ್ಟಿ ಕುಲೂರು ಕನ್ಯಾನ ಇವರ ಸಹಕಾರದಲ್ಲಿ ನಡೆಯಲಿರುವ ಮಂಜೇಶ್ವರ ಪಿಲಿಗೊಬ್ಬು ಶೀರ್ಷಿಕೆ ಬಿಡುಗಡೆಯು ಮಂಜೇಶ್ವರ ಶಾಸಕರಾದ ಎಕೆಎಂ ಅಶ್ರಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತನ್ನ ಅಧ್ಯಕ್ಷ ನುಡಿಯಲ್ಲಿ ಮಂಜೇಶ್ವರ ಮಣ್ಣಿನಲ್ಲಿ ಪ್ರಪ್ರಥಮ ಬಾರಿಗೆ ಮಂಜೇಶ್ವರ ಪಿಲಿಗೊಬ್ಬು ಸ್ಪರ್ಧೆ ನಡೆಯುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಧ್ವನಿ ಮೀಡಿಯಾದ ನನ್ನ ಮಿತ್ರರು ನನ್ನ ಆಫೀಸಿಗೆ ಬಂದು ಈ ತರ ಒಂದು ಕಾರ್ಯಕ್ರಮ ನಾನು ಹಮ್ಮಿಕೊಳ್ತಾ ಇದ್ದೇನೆ ಅಂತ ಹೇಳಿದಾಗ ನಾನು ಸಂಪೂರ್ಣವಾಗಿ ಅವರಿಗೆ ಎಲ್ಲ
ಎಲ್ಲ ರೀತಿಯ ಸಪೋರ್ಟ್ ಅನ್ನು ನಾವಾಗಲೇ ಭರವಸೆ ನೀಡಿದ್ವಿ. ಯಾಕಂತ ಹೇಳಿದ್ರೆ ಮಂಜೇಶ್ವರದಲ್ಲಿ ಹುಟ್ಟಿ ಬೆಳೆದು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೇರಳ ವಿಧಾನಸಭೆಗೆ ಆಯ್ಕೆಯಾದ ನನಗೆ ನನ್ನ ಬಾಲ್ಯದ ದಿನಗಳಿಂದ ಇಡೀ ಮಂಜೇಶ್ವರದ ಸಾಂಸ್ಕೃತಿಕ ಹಿನ್ನೆಲೆ, ಇತಿಹಾಸದ ಹಿನ್ನೆಲೆ ಎಲ್ಲ ಬಲ್ಲ ಅವರು MLA ಆಗಿದೆ. ಪಿಲಿಗೊಬ್ಬು ಅಂತ ಹೇಳುವಾಗ ಈಗಲೂ ನೆನಪಾಗ್ತಾ ಇದೆ. ಅಂತ ಹೇಳಿದ್ರೆ 5-6 ವರ್ಷದ ಬಾಲಕನಾಗಿದ್ದಾಗ ಆ ಬ್ಯಾಂಡಿನ ಧ್ವನಿ ದೂರದಿಂದ ಕೇಳುವಾಗಲೇ ಕಿವಿಯನ್ನು ಹಾರಿಸಿ ಹುಲಿವೇಷ ಇರುವಲ್ಲಿಗೆ ನಡ್ಕೊಂಡು ಓಡಿ ಹೋಗಿ ಇವಾಗ ಮನೆಗೆ ಹೋಗುವಂತ ನೆನೆಸಿ ಸಂಜೆ ತನಕ ಹುಲಿವೇಷದ ಜೊತೆಯಲ್ಲಿ ತಿರುಗಿ ಮನೆಗೆ ಬರಲಿಕ್ಕೆ ದಾರಿ ಗೊತ್ತಿಲ್ಲದಾಗ ನನಗೆ ಈಗಲೂ ಮನಸ್ಸಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನ ಮೊಂತಿರು ಶೀರ್ಷಿಕೆ ಲೋಕಾರ್ಪಣೆಗೊಳಿಸಿದರು. ವೇದಿಕೆಯಲ್ಲಿ ಶ್ರೀ ರಾಜ ಬೆಳ್ಚಪ್ಪಾಡ, ಯಾದವ ಬಡಾಜೆ, ಹರೀಶ್ ಮಾಡ, ಪದ್ಮನಾಭ ಕಡಪರ, ಜಯರಾಮ್ ಮಂಜೇಶ್ವರ, ಜಯಪ್ರಕಾಶ್ ನಾರಾಯಣ್ ತೋಟತೋಡಿ, ಸಂಜೀವ ಶೆಟ್ಟಿ ಮಾಡ ಉಪಸ್ಥಿತರಿದ್ದರು. ಕಾಸರಗೋಡು ಇತ್ತೀಚೆಗೆ ನಿಧನರಾದ ಭಾರತೀಯ ಜನತಾ ಯುವ ಮೋರ್ಚಾ ಕುಂಬ್ಳೆ ಮಂಡಳ ಉಪಾಧ್ಯಕ್ಷ ರಾಜೇಶ್ ಕುಟ್ಟ ಅವರ ಸಾವಿನ ನಿಗೂಢತೆಯ ಕುರಿತು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕೆಂದು ಇಂದು ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕ್ರಿಯಾ ಸಮಿತಿಯ ವತಿಯಿಂದ ದೂರು ಸಲ್ಲಿಸಲಾಯಿತು. ದೂರನ್ನು ಪರಿಶೀಲಿಸಿದ ಬಳಿಕ ಸೂಕ್ತ ತನಿಖೆ ನಡೆಸಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭರವಸೆ ನೀಡಿದರು. 43ನೇ ವರ್ಷದ ಮಂಜೇಶ್ವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿಯಲ್ಲಿ ಜರುಗಿತು. 43ನೇ ವರ್ಷದ ಮಂಜೇಶ್ವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿಯಲ್ಲಿ ಜರುಗಿತು. ಕಣಿಲ ಶ್ರೀ ಭಗವತಿ ದೇವಸ್ಥಾನದ ಗುರಿಕಾರರಾದ ಪುರುಷೋತ್ತಮ ಗುರಿಕಾರರು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದರು. ಈ ಸಂದರ್ಭ 43ನೇ ವರ್ಷದ ಮಂಜೇಶ್ವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಅಧ್ಯಕ್ಷರಾದ ನವೀನ್ ರಾಜ್, ಪ್ರಧಾನ ಕಾರ್ಯದರ್ಶಿ ಅವಿನಾಶ್ ಹೆಗ್ಡೆ, ಖಜಾಂಜಿ ಚಿನ್ಮಯಾನಂದ, ಅರ್ಚಕರಾದ ತಿರುಮಲೇಶ ಆಚಾರ್ಯ, ಶ್ರೀ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾದ ಪದ್ಮನಾಭ ಕಡಪರ ಮತ್ತು ಭಕ್ತ ಬಾಂಧವರು ಸೇರಿದ್ದರು. ಆಟಿಡೊಂಜಿ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಂಜೇಶ್ವರ ಇದರ ಮಾರ್ಗದರ್ಶನದಲ್ಲಿ ಸುಂಕದಕಟ್ಟೆ ವಲಯದ ಪಾವಳ ವಿಭಾಗದ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟ, ಸ್ನೇಹ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರ ಪಾವಳ ಇವರ ಸಹಯೋಗದೊಂದಿಗೆ ಆಟಿಡೊಂಜಿ ದಿನ ಕಾರ್ಯಕ್ರಮವು ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಜರುಗಿತು. ಮಕ್ಕಳ ನೃತ್ಯ ಕಾರ್ಯಕ್ರಮವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಬಗೆ ಬಗೆಯ ಖಾದ್ಯಗಳು ಎಲ್ಲರ ಗಮನ ಸೆಳೆದಿತ್ತು. ಸಪಲ್ಯ ಸುಧಾರಕ ಸೇವಾ ಸಂಘ ಹಾಗೂ ಯುವಕ ಮತ್ತು ಮಹಿಳಾ ಸಂಘ ಬಂಗ್ರಮಂಜೇಶ್ವರ ಇವರ ವತಿಯಿಂದ ನಿನ್ನೆ ಬೆಳಿಗ್ಗೆ 11ಕ್ಕೆ ಆಟಿಡೊಂಜಿ ದಿನ ಕಾರ್ಯಕ್ರಮವು ಹೊಸಂಗಡಿ ಗೇಟಿನ ಬಳಿ ಇರುವ ಪೊಯ್ಯಕಂಡ ವಿಶ್ವನಾಥರವರ ಮಾವಿನಡಿ ಮನೆಯ ಮೇಲ್ಛಾವಣಿಯಲ್ಲಿ ನಡೆಯಿತು.
ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಸರಕಾರದ ನಿಬಂಧನೆ ಪಾಲಿಸದ ಕಾಟುಕುಕ್ಕೆ ಅನಂತೊಟ್ಟಿ ಮೇಘಾ ಕೈಗಾರಿಕಾ ಸಂಸ್ಥೆಗೆದುರಾಗಿ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ಸರಕಾರದ ನಿಬಂಧನೆ ಪಾಲಿಸದ ಕಾಟುಕುಕ್ಕೆ ಅನಂತತೊಟ್ಟಿ ಮೇಘಾ ಕೈಗಾರಿಕಾ ಸಂಸ್ಥೆಗೆದುರಾಗಿ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ಸರಕಾರದ ನಿಬಂಧನೆ ಪಾಲಿಸದೆ ಪರಿಸರಕ್ಕೆ ಹಾಗೂ ಜನವಾಸಕ್ಕೆ ಮಾರಕವಾಗಿ ಕಾಟುಕುಕ್ಕೆಯ ಬಾಲಮೂಲೆ ಸಮೀಪ ಅನಂತತೊಟ್ಟಿ ಎಂಬಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುವ ಮೇಘಾ ಕೈಗಾರಿಕಾ ಸಂಸ್ಥೆಗೆದುರಾಗಿ ಸಿಪಿಐಎಂ ಕಾಟುಕುಕ್ಕೆ ಲೋಕಲ್ ಸಮಿತಿ ಹಾಗೂ ನಾಗರಿಕ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಸೋಮವಾರ ಬೆಳಗಿನಿಂದ ಆರಂಭಗೊಂಡಿದೆ. ಸಿಪಿಐಎಂ ಕುಂಬಳೆ ಏರಿಯಾ ಸಮಿತಿ ಕಾರ್ಯದರ್ಶಿ ಸಿಎ ಸುಬೇರ್ ಉದ್ಘಾಟಿಸಿ ಮಾತನಾಡುತ್ತಾ, ಜೀವ ವಾಯು ಜಲ ಹಸಿರು ಪರಿಸರ ನಾಶಪಡಿಸಿಕೊಂಡು ನಿಬಂಧನೆ ರಹಿತವಾಗಿ ಕಾರ್ಯಾಚರಿಸುವ ಈ ಅನಧಿಕೃತ ಕಾರ್ಖಾನೆಯನ್ನು ಮುಚ್ಚಿಸಿ ನಾಡಿನ ಜನರಿಗೆ ಸ್ವಸ್ಥ ಪರಿಸರವನ್ನು ನಿರ್ಮಿಸಿಕೊಡುವ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪಕ್ಷ ಹಾಗೂ ನಾಗರಿಕರು ಕೈಜೋಡಿಸಿದ್ದು, ಎಂಡೋಸಲ್ಫಾನ್ ದುರಂತ ಸಂಭವಿಸಿದ ಎನ್ಮಕಜೆ ಮಣ್ಣಿನಲ್ಲಿ ಮತ್ತೊಂದು ದುರಂತ ಮರುಕಳಿಸಲು ಬಿಡಬಾರದೆಂದು ಎಚ್ಚರಿಸಿದರು. ಸ್ಥಳೀಯ ವಾರ್ಡ್ ಸದಸ್ಯರು, ನಾಗರಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಶಶಿಧರ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐಎಂ ಕುಂಬಳೆ ಏರಿಯಾ ಸಮಿತಿ ಸದಸ್ಯ ಮಂಜುನಾಥ ಪಿಕೆ, ಲೋಕಲ್ ಸಮಿತಿ ಸದಸ್ಯರಾದ ಸುಧಾಕರ ಮಾಸ್ಟರ್ ಕಾಟುಕೊಕ್ಕೆ, ನಾಗರಿಕ ಕ್ರಿಯಾ ಸಮಿತಿ ಸಂಚಾಲಕರಾದ ಉಮೇಶ್, ಲೋಕಲ್ ಸಮಿತಿ ಸದಸ್ಯೆ ಸುಶೀಲಾ ವಿಕೆ, ವಿಠಲ್ ಸಾಲಿಯನ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಿಪಿಐಎಂ ಕಾಟುಕೊಕ್ಕೆ ಲೋಕಲ್ ಸಮಿತಿ ಕಾರ್ಯದರ್ಶಿ ಚಂದ್ರಹಾಸ ಶೆಟ್ಟಿ ಸ್ವಾಗತಿಸಿ ವಿಜಯ್ ಕುಮಾರ್ ಬಿ ವಂದಿಸಿದರು. ಕೊರಗ ಸ್ಪೆಷಲ್ ಪ್ರಾಜೆಕ್ಟ್ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಇಂದು ಸಿಡಿಎಸ್ ಕುಟುಂಬಶ್ರೀ ಹಾಲ್ನಲ್ಲಿ ಕೋಳಿಗೂಡು ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀನ್ ಲವಿನಾ ಮೊಂತೇರೋ ವಹಿಸಿದ್ದರು. ಹಲವು ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಶ್ವವಿದ್ಯಾನಿಲಯದ ಕಾನೂನು ವಿಭಾಗ ಆಯೋಜಿಸಿದ ಮೆಡಿಕಲ್ ಕ್ಯಾಂಪ್ ಇಂದು ಸರ್ಕಾರಿ ಕಲ್ಯಾಣ ಎಲ್ಪಿ ಶಾಲೆ ಮಂಜೇಶ್ವರದಲ್ಲಿ ಜರುಗಿತು.
ವಿಜಯೋತ್ಸವದ ಅಂಗವಾಗಿ ಇಂದು ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಯೋಧರಿಗೆ ಸನ್ಮಾನಿಸಲಾಯಿತು. ನಾನು ಹಿಂದಿ ಮೀಡಿಯಮಲ್ಲಿ ನಾನು ಆ್ಯಕ್ಚುಲಿ ಆರ್ಮಿಯಲ್ಲಿ ಇನ್ಸ್ಟ್ರಕ್ಟರ್ ಆಗಿದ್ದರು. ಹಿಂದಿ ಮೀಡಿಯಮಲ್ಲೇ ಜಾಸ್ತಿ ನನಗೆ ಅಲ್ಲಿ ಕಲಿಸಿದೆ. ಅದನ್ನು ಮಾತಾಡುವಾಗ ಅಲ್ಲಿ ಮಿಕ್ಸಪ್ ಆಗ್ತದೆ. ಹಾಗೆ ಇಲ್ಲಿ ಪಂಚಾಯತ್ ಲೆವೆಲಲ್ಲಿ ಕೆಲಸ ಕೆಳಗಿನ ಹಂತದಲ್ಲಿ ಕೆಲಸ ಮಾಡುವವರು ಅಂತ ಹೇಳಿದ್ರೆ ಮೆಂಬರ್ಗಳು, ಅವರಿಗೆ ಸಹಕಾರ ಮಾಡುವ ಮತ್ತು ಎಲ್ಲ ಇಲ್ಲಿನ ಪ್ರಜೆಗಳು, ಇಲ್ಲಿ ನೆರೆದಿರುವಂಥ ಶಾಲೆಯ ಅಧ್ಯಾಪಕ ವೃಂದದವರೇ, ನಮ್ಮ ಭಾವಿ ಭವಿಷ್ಯವನ್ನು ಕಟ್ಟುವ ನಿಮಗೆ ನನ್ನ ಎಲ್ಲರಿಗೂ ನಮಸ್ಕಾರಗಳು. ಹಾಗೂ ನಾಳೆ ಭಾರತದ 77ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ. ನಾವು ಸ್ವಂತರಾಗಿ 75ನೇ ವರ್ಷ ಸಂದಿದ ನಂತರ 75 ವರ್ಷದ ಅಮೃತ್ ಮಹೋತ್ಸವವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಇದರ ಕಾರ್ಯಕ್ರಮವನ್ನು ಅಂತ್ಯಗೊಳಿಸಲು ಪ್ರಧಾನಮಂತ್ರಿಯವರು ಇದು ಮೇರಿ ಮಾರ್ಟಿನ್ ಮ್ಯಾರ ದೇಶ ಎಂಬ ಕಾರ್ಯಕ್ರಮದೊಂದಿಗೆ ಅಂತ್ಯಗೊಳಿಸಲು ಆಹ್ವಾನಿಸಿದ್ದಾರೆ. ಅದರಂತೆ ನೀವು ನಮ್ಮನ್ನೆಲ್ಲ ಕರೆದು ನಮಗೆ ಸನ್ಮಾನ ಮಾಡಿಸಿದ್ದೀರಿ. ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾನು ಆರ್ಮಿಯಲ್ಲಿ ಜಾಸ್ತಿ ಏನಿಲ್ಲ, 21 ವರ್ಷ ಸರ್ವಿಸ್ ಮಾಡಿದ್ದೇನೆ. ಸ್ವಲ್ಪ ಮಕ್ಕಳ ವಿದ್ಯಾಭ್ಯಾಸ ಬೇಕಾಗಿ ನಾನು ಸ್ವಲ್ಪ ಬೇಗ ಬಿಡಬೇಕಾಗಿ ಬಂತು. ಯಾಕೆಂದರೆ ನಾನು 80ರಲ್ಲಿ ಭರ್ತಿಯಾಗಿದ್ದೇನೆ. 1980ರಲ್ಲಿ ಭರ್ತಿಯಾಗಿದ್ದೇನೆ. ಭರ್ತಿಯಾಗಿ 2001ರಲ್ಲಿ ನಾನು ಬಿಟ್ಟಿದ್ದೇನೆ. ಈ ಊರಲ್ಲಿ ಇದ್ದುಕೊಂಡು ನಮ್ಮ ರಕ್ಷಣಾ ಪಡೆಗಳಲ್ಲಿರುವ ಜನರಿಗೆ ಅಭಿನಂದನೆ ಸಲ್ಲಿಸುವುದಕ್ಕೆ ಈ ಕಾರ್ಯಕ್ರಮ ಪ್ರಯೋಜನ ಮಾಡಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ತುಂಬ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ವೆಸ್ಟ್ ಇಂಡೀಸ್ ವಿರುದ್ಧದ T20 ಸರಣಿಯನ್ನು ಭಾರತ ಕಳೆದುಕೊಂಡಿದೆ. ಫ್ಲೋರಿಡಾದ ಸೆಂಟ್ರಲ್ ಬ್ರೋವರ್ಡ್ ರೀಜನಲ್ ಪಾರ್ಕ್ ಸ್ಟೇಡಿಯಂ ಟರ್ಫ್ ಗ್ರೌಂಡ್ನಲ್ಲಿ ನಡೆದ ನಿರ್ಣಾಯಕ 5ನೇ T20 ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲು ಕಾಣುವ ಮೂಲಕ ಕೆರಿಬಿಯನ್ನರ ನಾಡಲ್ಲಿ ಭಾರಿ ಮುಜುಗರಕ್ಕೆ ಒಳಗಾಗಿದೆ. 8 ವಿಕೆಟ್ಗಳ ಜಯದೊಂದಿಗೆ ವೆಸ್ಟ್ ಇಂಡೀಸ್ 6 ವರ್ಷಗಳ ಬಳಿಕ ಭಾರತವನ್ನು T20 ಸರಣಿಯಲ್ಲಿ ಸೋಲಿಸಿದ ಸಾಧನೆ ಮಾಡಿದೆ. ಭಾರತವು ನಾಳೆ 77ನೇ ಸ್ವಾತಂತ್ರ್ಯ ದಿನವನ್ನ ಆಚರಿಸುತ್ತಿದೆ. ದೇಶಾದ್ಯಂತ ಸಂಭ್ರಮದ ದಿನವೂ ಹೌದು. ಈ ಸ್ವಾತಂತ್ರ್ಯ ದಿನವನ್ನ ಸಂಭ್ರಮಿಸುವಾಗ ತನ್ನ ಜೀವವೇ ಪಣಕ್ಕಿಟ್ಟ, ತನ್ನ ಯೌವನವನ್ನೇ ತೇಯ್ದ, ತನ್ನ ಆಸೆಗಳನ್ನು ಬಲಿಕೊಟ್ಟು ಸ್ವಾತಂತ್ರ್ಯವೇ ಗುರಿ ಎಂದು ಹೋರಾಡಿದ ಆ ವೀರ ನಾಯಕರಿಗೆ ಮತ್ತು ಇಂದಿಗೂ ನಮ್ಮನ್ನ ಜೋಪಾನವಾಗಿಡುವ ವೀರ ಯೋಧರಿಗೆ ಪ್ರತಿ ಭಾರತೀಯನ ಹೃದಯದಲ್ಲಿ ಪ್ರತಿಕ್ಷಣ ಆದರತೆ ಇರಲಿ. ಸ್ವಾತಂತ್ರ್ಯ ದಿನ ಆಚರಣೆ ನಾಳೆ ಒಂದು ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗದಿರಲಿ. ಮುಂಚಿತವಾಗಿ ಸ್ವಾತಂತ್ರ್ಯ ದಿನದ ಶುಭವನ್ನು ಕೋರುತ್ತಾ ಒಂದು ವೈರಲ್ ವಿಡಿಯೋದೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ
ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.